ಕೊರಟಗೆರೆ ತಾಲೂಕಿನ ಕೊಡಲ ಹೋಬಳಿಯ ನೀಲಗೊಂಡನಹಳ್ಳಿ ಯಲೆರಾಂಪುರ ಗ್ರಾಮ ಪಂಚಾಯಿತಿಯ ಹಲವು ಗ್ರಾಮಗಳ ಗ್ರಾಮಸ್ಥರ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹಲವು ತಿಂಗಳಿಂದ ನಿದ್ದೆಗೆಡಿಸಿದ್ದ ಐನಾತಿ ಹೆಣ್ಣು ಚಿರತೆ ಬೋನ್ನಲ್ಲಿ ಸೆರೆಸಿಕ್ಕಿದೆ. ಇತ್ತೀಚೆಗಷ್ಟೇ ಇರಕಸಂದ್ರ ಕಾಲೋನಿ ಗ್ರಾಮದ ಹಲವು ಮಕ್ಕಳು ಹಾಗೂ ವೃದ್ಧರ ಮೇಲೆ ದಾಳಿ ಮಾಡಿ ಚಿರತೆ ಪರಾರಿಯಾಗಿತ್ತು. ಚಿರತೆ ಹಿಡಿಯುವಂತೆ ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ರು. ತಕ್ಷಣವೇ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಹಳ್ಳಿಗಳಿಗೆ ಭೇಟಿ ನೀಡಿ ಚಿರತೆ ಹೊರಡುವ ಸ್ಥಳಗಳಲ್ಲಿ ಬೋನುಗಳನ್ನು ಇಡುವ ವ್ಯವಸ್ಥೆಯನ್ನು ಮಾಡಿದರು. ಇಂದು ಬೆಳಗ್ಗೆ ಇರಕಸಂದ್ರ ಕಾಲೋನಿಯ ತಂಗನಹಳ್ಳಿ ಬೆಟ್ಟದ ತಪ್ಪಲಿನಲ್ಲಿ ಇಟ್ಟ ಬೋನ್ನಲ್ಲಿ ಸೆರೆ ಸಿಕ್ಕಿದ್ದು ಹಲವು ಗ್ರಾಮಗಳ ಜನರು ನೆಮ್ಮದಿಯಿಂದ ನಿದ್ದೆ ಮಾಡುವಂತಾಗಿದೆ. ಬೋನ್ ಇಟ್ಟಿದ್ದ ಸ್ಥಳಕ್ಕೆ ಕೊರಟಗೆರೆ ತಾಲೂಕಿನ ಅರಣ್ಯ ಇಲಾಖೆ ಅಧಿಕಾರಿ ಸುರೇಶ್ ಹಾಗೂ ಸಿಬ್ಬಂದಿ ವರ್ಗವು ಭೇಟಿ ನೀಡಿ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಆತಂಕ ಪಡುವುದು ಬೇಡ, ಚಿರತೆ ಸೆರೆ ಸಿಕ್ಕಿದೆ ಎಂದರು. ಗ್ರಾಮಸ್ಥರು ಇನ್ನು ಆರಾಮವಾಗಿ ಇರಬಹುದು ಎಂದು ತಿಳಿಸಿದರು. ನೀಲಗೊಂಡನಹಳ್ಳಿ ಹಾಗೂ ಯಲೆರಾಂಪುರ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲಿನ ಗ್ರಾಮಗಳ ಜನರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದರು. ವರದಿ ಮಂಜುಸ್ವಾಮಿ MN ಕೊರಟಗೆರೆ. ಪ್ರಕಾಶ್ ಅಂತ ಯಲೆರಾಂಪುರ ಗ್ರಾಮ ಪಂಚಾಯತಿ ಮೆಂಬರು ತಂಗನಹಳ್ಳಿ. ನಾವು ಮೊನ್ನೆ ನಮ್ಮ ಹುಡುಗ ಬಂದು ಅಣ್ಣ ಮನೆ ಹತ್ರ ಮನೆ ಸುತ್ತಮುತ್ತ ಚಿರತೆ ಬಂದೈತೆ, ಮನೆ ಸುತ್ತಮುತ್ತ ಓಡಾಡ್ತಾ ಐತೆ, ಭಯ ಆಗ್ತದೆ, 3 ದಿನದಿಂದ ಅಲ್ಲೇ ಐತೆ ಅಂತ ಬಂದು ಮಾಹಿತಿ ಕೊಟ್ಟಾಗ ನಾನೇನು ಮಾಡಿದೆ ಅಂದರೆ ಅರಣ್ಯ ಇಲಾಖೆ ಫಾರೆಸ್ಟ್ ಆಫೀಸರಿಗೆ ಫೋನ್ ಮಾಡಿದಾಗ ಅವರು ನೋಡಪ್ಪ ನಿಮ್ಮೂರ ಹತ್ರನೇ ಇದೆ, ಅಲ್ಲಿ ಬೋನು ಪಕ್ಕದಳ್ಳಿ ಹತ್ರ ಇಕ್ಕಿದ್ದೀವಿ, ನಿಮ್ಮೂರವರೇ ಗಾರ್ಡ್ ಸಾಹೇಬ್ ಇದ್ದಾರೆ, ಅವ್ರಿಗೆ ಹೇಳ್ರಿ ಹೋಗಿ ತಗೊಂಬರ್ರಿ ಅಂದರು. ನಾವು ಒಂದು ಟ್ಯಾಕ್ಟ್ರಿ ತಗೊಂಡೋಗಿ ತಗೊಂಬಂದ್ವಿ. ಬೋಲು ಹಿಂಸೆ ಪಡ್ತಿತ್ತು. ಅದು ಇಲ್ಲೆಲ್ಲ ಮನೆ ಸುತ್ತಮುತ್ತಲ ಊರೊಳಗೆ ಬರೋದು ಎಲ್ಲ ಮಾಡ್ತಿತ್ತು. ಆವಾಗ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ತಗೊಂಡೋಗ ಟ್ಯಾಕ್ಟ್ರಿಯಲ್ಲಿ ಇಕ್ಕಿವಿ. 3 ದಿನ ಆಗಿತ್ತು. ಇವತ್ತು ಬೆಳಗಿನ ಜಾವ 5:05 ಬಿತ್ತು ತಕ್ಷಣ ನನಗೆ ಫೋನ್ ಮಾಡಿರು. ನಾನು ಹೋಗಿ ಗಾರ್ಡ್ ಸಾಹೇಬ್ರನ್ನ ಕರ್ಕೊಂಡು ಅಲ್ಲಿಗೆ ಹೋದೆ ಸ್ಪಾಟ್ನಾಗ ನೋಡಿದಾಗ ಚಿರತೆ ಇದ್ದಾಗ ಬಿದ್ದೈತೆ ಅಂತ ಕನ್ಫರ್ಮ್ ಆದಮೇಲೆ ಫಾರೆಸ್ಟರಿಗೆ ಫೋನ್ ಮಾಡಿದ್ವಿ. ಅವ್ರು ಬಂದು ಬೋನ್ನ ತಗೊಂಡು ಶಿಫ್ಟ್ ಮಾಡ್ತೀವಿ. ಅವರಿಗೆ ಅರಣ್ಯ ಇಲಾಖೆಯವರಿಗೆ ದೂರ ತಗೊಂಡೋಗಿ ಬಿಡಬೇಕು, ಮತ್ತೆ ಅವ್ರಿಗೆ ಕೃತಜ್ಞತೆಗಳು. ಇಲ್ಲಿ ಕೊರಟಗೆರೆ ತಾಲೂಕು ಅದೇ ಮಧುಗಿರಿ ಉಪವಿಭಾಗದ ತುಮಕೂರು ಪ್ರಾದೇಶಿಕ ವಿಭಾಗದ ಕೊರಟಗೆರೆ ತಾಲೂಕಿನ ತಂಗನಹಳ್ಳಿ ಗ್ರಾಮ ಕೊಡಾಲ ಹೋಬಳಿ ತಂಗನಹಳ್ಳಿ ಗ್ರಾಮದಿಂದ ಕಳೆದ 3-4 ದಿವಸಗಳಿಂದ ಚಿರತೆ ಗಲಾಟೆ ಜಾಸ್ತಿ ಇದೆ ಅಂತ ಸಾರ್ವಜನಿಕರು ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ರು. ಇಲ್ಲಿ ಏನಾದ್ರು ಅರಣ್ಯ ಇಲಾಖೆಯಿಂದ ರಕ್ಷಣೆ ಕೊಡಿ, ಸೂಕ್ತ ರಕ್ಷಣೆ ಕೊಡಿ, ಬೋನ್ ಶಿಫ್ಟ್ ಮಾಡಿ ಅಂತ ಹೇಳ್ತಾ ಇದ್ರು. ನಾವು 2 ದಿವಸ ಆಯಿತು ಬೋನ್ ಇಟ್ಟು. ಅಲ್ಲಿ ಸುಮಾರು ಒಂದು 2-2.5 ವರ್ಷದ್ದು ಹೆಣ್ಣು ಚಿರತೆ ನಿನ್ನೆ ರಾತ್ರಿ ಬೋನಿಗೆ ಬಿದ್ದಿದೆ. ಅದನ್ನು ಮೇಲಧಿಕಾರಿಗಳ ಆರ್ಡರ್ ಪ್ರಕಾರ ಮತ್ತೆ ದಟ್ಟವಾದ ಅರಣ್ಯ ಪ್ರದೇಶಕ್ಕೆ ಬಿಡೋದಕ್ಕೆ ಅಥವಾ ಬಂದರ್ಘಟ್ಟಕ್ಕೆ ಬಿಡೋಕ್ಕಂತ ಏನು ತೀರ್ಮಾನ ಕೊಡ್ತಾರೋ ಅವ್ರ ಪ್ರಕಾರ ಬಿಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗ ಅದನ್ನ ನಮ್ಮ ಚಿರತೆ ಕೇಜ್ ಇರ್ತಕ್ಕಂಥದ್ದನ್ನ ಸಿದ್ರಬೆಟ್ಟ ನರ್ಸರಿ ತಂದಿದ್ದೀವಿ. ಈಗ ಮೇಲಧಿಕಾರಿಗಳ ಅನುಮತಿ ಪಡ್ಕೊಂಡ ನಂತರ ನಾವು ಅರಣ್ಯ ಪ್ರದೇಶಕ್ಕೆ ಬಿಡ್ತೀವಿ. ಏನಾದ್ರು ಡ್ಯಾಮೇಜ್ ಏನಾದ್ರು ಆಗಿದೆ ಸರ್? ಇಲ್ಲ, ಏನು ಆಗಿಲ್ಲ. ನಾವು ಬೋನ್ನಲ್ಲೇ ಬಹಳ ಒತ್ತು ಬಿಟ್ರೆ ಅದು ಮುಖ ಗುದ್ಕೊಳ್ಳೋದು ಮತ್ತೆ ಅಲ್ಲಲ್ಲೆಲ್ಲ ಕಂಬಿ ಕಡಿಯೋದು ಅದೆಲ್ಲ ಮಾಡುತ್ತೆ. ಆ ತರ ಏನು ಇಲ್ಲ, ಆರೋಗ್ಯವಾಗಿದೆ. ಈ ಡಾಕ್ಟರ್ ತಗೋ ಒಂದು ಸರ್ಟಿಫಿಕೇಟ್ ಮಾಡಿಸ್ಬೇಕು. ಸಾರ್ವಜನಿಕವಾಗಿ ಏನ್ ಚಿರತೆ ನೀವು ಮನೆಯರ್ಗಿಟ್ಟ ಕಾಡಿಗೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾರೆ, ಮಧ್ಯದಾರಿಯಲ್ಲೆಲ್ಲ ಬಿಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಇದೆ ಸರ್ ಅರಣ್ಯ ಇಲಾಖೆಯಲ್ಲಿ. ಇಲ್ಲ, ಅದು ನಿರಾಧಾರ. ಮೇಲಾಧಿಕಾರಿಗಳ ಅನುಮತಿ ಪಡೆದ ನಂತರ ಅವ್ರು ಏನ್ ಸೂಕ್ತವಾದಂತ ನಿರ್ದೇಶನ ಕೊಡ್ತಾರೋ ಆ ನಿರ್ದೇಶನ ಪ್ರಕಾರನೇ ಬಿಡ್ತೀವಿ. ಇನ್ನು ಮಧ್ಯದಾರಿಯಲ್ಲಿ ಎಲ್ಲಾದ್ರೂ ಬಿಟ್ರೆ ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಅಲ್ಲ, ಮತ್ತೆ ಅದನ್ನು ನಾವೇ ನೋಡ್ಬೇಕಲ್ವಾ? ಇಲ್ಲ, ಹಂಗೇನಾಗಲ್ಲ. ಇತ್ತೀಚೆಗೆ ಸ್ವಲ್ಪ ಅರಣ್ಯ ರಕ್ಷಣೆ ಜಾಸ್ತಿ ಆಗಿರೋದ್ರಿಂದ ಚಿರತೆಗಳ ಸಂತತಿ ಜಾಸ್ತಿ ಆಗಿದೆ. ಹಂಗಾಗಿ ಇದನ್ನ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಸೂಕ್ತವಾದ ಜಾಗದಲ್ಲೇ ಬಿಡ್ತೀವಿ, ಸಾರ್ವಜನಿಕರಿಗೆ ತೊಂದರೆ ಆಗದಂತ ಜಾಗ. ಮಲ್ಲಿಕಾರ್ಜುನ ಅಂತ ACF ಉಪ ಸಹಾಯಕ ಕಣ ಸಂರಕ್ಷಣೆ. ಬೆಳ್ಳು ಪಳ್ಳಿಕ್ಕಿರಪ್ಪ ಹೋಗ್ದಾಕ್ಬಿಡ್ತೈತೆ ಏನು